ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ನಿರಂತರವಾಗಿ ಜನ ವಿರೋಧಿ ಕಾನೂನನ್ನೇ ಜಾರಿಗೊಳಿಸುತ್ತಿದೆ. ಇಂದು ಕೃಷಿ ಮಸೂದೆಯನ್ನ ಜಾರಿಗೊಳಿಸಿ ಈ ದೇಶದ ಬೆನ್ನೆಲುಬಾಗಿರುವ ರೈತರನ್ನ ಗುಲಾಮಗಿರಿಗೆ ತಳ್ಳುವಂತೆ ಮಾಡಿದೆ. ಈ ನೀತಿಯ ವಿರುದ್ಧ ದೊಡ್ಡ ರೀತಿಯ ಜನಾಂದೋಲನ ಅಗತ್ಯವಿದೆ ಎಂದು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್ ಹೇಳಿದರು. ಸುಳ್ಯದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಸೇರಿದಂತೆ ಇತರ ಮಸೂದೆಗಳನ್ನು ವಿರೋಧಿಸಿ ಎಸ್ಡಿಪಿಐ ಹಮ್ಮಿಕೊಂಡ ಪಾದಯಾತ್ರೆ ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಬಿಜೆಪಿ ಪಕ್ಷ ಅಂದರೆ ಭಾರತೀಯ ಜನ ವಿರೋಧಿ ಪಕ್ಷ. ಈ ದೇಶದ ಜನರ ಅಭಿವೃದ್ಧಿಯ ಕಲ್ಪನೆ ಆ ಪಕ್ಷಕ್ಕಿಲ್ಲ. ಹಿಂದುತ್ವದ ಅಜೆಂಡಾ ಇಟ್ಟುಕೊಂಡು ಕೋಮು ಸಂಘರ್ಷ ಸೃಷ್ಟಿಸಲು ಯತ್ನಿಸುವ ಸರ್ಕಾರ ಇಂದು ಜನ ವಿರೋಧಿ, ರೈತ ವಿರೋಧಿ ನೀತಿಯನ್ನ ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು. ಈ ದೇಶದಲ್ಲಿ ಬಹಳಷ್ಟು ಕನಸುಗಳನ್ನ ಬಿತ್ತಿಕೊಂಡು ಈ ದೇಶವನ್ನ ಬದಲಾವಣೆ ಮಾಡ್ತೇವೆ, ಅಚ್ಚೇ ದಿನ್ ಲಾಯಂಗಿ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಸರ್ಕಾರ ಈ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿಯ ಗಮನ ಅಥವಾ ಯಾವುದೇ ರೀತಿಯ ಕಾನ್ಸೆಪ್ಟ್ ಕೂಡ ಅವರಿಗಿಲ್ಲ. ಬದಲಾಗಿ ಈ ದೇಶವನ್ನ ಯಾವ ರೀತಿ ಒಡೆಯಬಹುದು, ಈ ದೇಶದಲ್ಲಿರುವಂತಹ ಜನರನ್ನು ಧರ್ಮದ ಆಧಾರದಲ್ಲಿ ಯಾವ ರೀತಿ ಕಚ್ಚಾಡಿಸಬಹುದು, ಆ ಮುಖಾಂತರ ನಿರಂತರವಾಗಿ ಯಾವ ರೀತಿ ಅಧಿಕಾರದಲ್ಲಿರಬಹುದು ಅನ್ನುವಂಥ ಚಿಂತೆ ಮಾತ್ರ ಈ ಸರ್ಕಾರಕ್ಕೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂಬಿ ಸದಾಶಿವ ಅವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರಗಳು ಜಾರಿಗೊಳಿಸಿರುವ ಜನ ವಿರೋಧಿ ಮಸೂದೆಯ ವಿರುದ್ಧ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಆಗಬೇಕು. ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತದೆ. ಆ ಸಂದರ್ಭ ಮನೆ ಬಾಗಿಲಿಗೆ ವೋಟು ಕೇಳಿಕೊಂಡು ಬರುವವರೊಂದಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಮಸೂದೆಗಳ ಕುರಿತು ಅವರಲ್ಲಿ ವಿಚಾರಿಸುವ ಕೆಲಸ ಜನರು ಮಾಡಬೇಕು. ಈ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯ ಹಳ್ಳಿಯಲ್ಲಿ ನಡೆಯಬೇಕು ಎಂದು ಹೇಳಿದರು. ಅದು ಬಿಜೆಪಿಯ ಅಡಿಯಚ್ಚು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಯಾವುದು ಪ್ರಾಂತೀಯ ಪಕ್ಷಗಳಿವೆ, ಜನಮಾನಸದಲ್ಲಿ ಇರುವಂತಹ ಪಕ್ಷಗಳಿವೆ, ಜನರ ಹೋರಾಟದಲ್ಲಿ ಪಾಲ್ಗೊಳ್ಳುವ ಪಕ್ಷಗಳಿವೆ, ಯಾರು ಜನರ ನಾಡಿ ಬಿಡಿತಕ್ಕೆ ಸ್ಪಂದಿಸ್ತಾರೆ ಅವರು ಇವತ್ತು ದೇಶದ ಮತ್ತು ರಾಜ್ಯದ ಅವಶ್ಯಕತೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೈಯಲ್ಲೇ ಎಪಿಎಂಸಿಗಳಿದೆ. ಇವರ ಆರೋಪ ಏನು? ಅಲ್ಲಿ ದಲ್ಲಾಳಿಗಳ ಕಾಟ, ಎಪಿಎಂಸಿಯಲ್ಲಿ ದಲ್ಲಾಳಿ ವ್ಯವಹಾರ ನಡೀತದೆ, ಆದ್ರಿಂದ ಅದನ್ನು ರದ್ದುಗೊಳಿಸ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವರೆಲ್ಲ ದಲ್ಲಾಳಿಗಳ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. 1.5% ಸೆಸ್ ತಗೊಳ್ತಾರೆ, ಆ 1.5% ಸೆಸ್ ತಗೊಂಡು ಇದನ್ನು ನಡೆಸ್ತಾರೆ. ಕಡಬ ರೈತ ಸಂಘದ ವಿಕ್ಟರ್, ಎಸ್ಡಿಪಿಐ ಮುಖಂಡರಾದ ಇಕ್ಬಾಲ್, ಆನಂದ ಮಿತ್ತಬೈಲ್, ತಾಲೂಕು ಅಧ್ಯಕ್ಷ ಅಬ್ದುಲ್ ಕಲಾಂ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.